ಬಂಡಿಕೊಟ್ಯ ಶ್ರೀ ಕ್ಷೇತ್ರ ಕೊಟ್ಟಾರ ಸ್ಥಾನ ಶ್ರೀ ಮಲರಾಯ ದೈವಸ್ಥಾನಡ್ ವರ್ಷಾವಧಿ ಬಂಡಿ ಉತ್ಸವದ ಸಂಭ್ರಮಲು 23 ತಾರೀಕು ಬುಧವಾರದ ಶುರುವಾಂಡು ಕಾಂಡೆ ಕ್ಷೇತ್ರದ ನಾಗದೇವರಿಗೆ ತಂಬಿಲಾದ ಧ್ವಜಸ್ತಂಭ ಏರುನ ಸಂಪ್ರದಾಯ ನಡೆತಂಡು ರಾತ್ರಿಡ್ ಕೊಡಿಯೇರಿನದು ಬೊಕ್ಕ ಮಹಾಪೂಜೆ ಕೊಟ್ಯದಾಯನ ಕಂಚಿಲ್ ಸೇವೆ ನಡೆತಂಡು. ಪಕ್ಕುಡು ಪತ್ತು ಹೋಪನ ನೀನು ಕೊಡಿ ಏರ್ದು ಇಂಥ ಕೊಟ್ಟಿದಾಯನ ನೇಮಲ ಅರಳಿಂತ ವೈತಿ ಪಾಪ್ಯಾ ಬಂದಿಂದಲ ನಮ್ಮ ಹಿರಿಯಾಕನ ಕಾಲೋಡ ಆ ದೈವಗಳು ನಿಘಂಟ ಕಲ್ಪ ಒಂದು ಬರ್ತಿಂಚಿನ ಕಟ್ಟ ಪ್ರಕಾರವಾದ ಈ ಕಾಲದ ಮುರಣಿದಾತ ದಿನಕ್ಕೂ ಬಿಸುಕಣಿತಾನಿ ಕುಂಟಪಾಡ್ದು ಪಾಪೆಗೆ ಬಂಗಾರದಿದ್ದು ಇನ್ನು ಕಾಂಡದ ಪುರ್ತುಡು ಆ ನಾಗದೇವರನ್ನ ತಂಬಿರೋನು ಮಾತ ಕರಿಪಾವೊಂದು ಮರಣಿ ಏರ್ದು ಇದು ಕುಡಿ ಏರ್ದು ಕೊಟ್ಟಿದಾಯನ ನೇಮಾಪಿಂಚಿನ ಪೂರ್ತಿ ಪುರ್ತುಡು ಕಟ್ಟ ಪ್ರಕಾರವಾದ ಅತಿಮಾನಿಚಿಡು ಬರ್ತದೆ ಆ ಬಂಡಾರು ಬರ್ತದೆ ನನ್ನ ಕೊಡಿಯೇರು ಇಂಚಿನ ಕಟ್ಟ ಪ್ರಕಾರವಾದ ಅದನ ಪತಿಮಾನಿಚಿಡು ಬರ ಅನ್ನ ಹಿಡ್ದವರ ಈಗ ಪ್ರಾರ್ಥನೆ ಮಂತೊಂದು ಮುಚಿಸುತ್ತದ ಬಲಿ ಮಂತದ ಬಂಡ ಕೊಡಿ ಏರ್ದು ಕೊಟ್ಟಿದಾಯನ ನೇಮನು ಮಲ್ಪ ಒಂದು ಲೈಟಿಂಗ್ ಅನೇಕ ತರದಿಂದ ಹೆಚ್ಚು ಕಂಡ ನನ್ನ ಎಂಕ್ಲೆಗೆ ಪೆತ್ತಿಂಡ ಅಪ್ಪೆ ಸಾಂಗ್ಲ ತಮ್ಮಲಿ ಸರಿಯಾಯಿಂಚಿತನ ಆ ಮಲರಾಯ ಬಂಟೆಲ ಜುಮಾದಿ ಬಂಟೆಲ ಇದು పొర్లు దేగిన కైక ముజింత నేమను పొర్లు మల్పాదు కొర్పింజితనకల కీర్తి అంజాదు పునగ ಅನೇಕ ಥರದ ಹೆಚ್ಚು ಕಮ್ಮಿ ತಿನ್ನಂಡ ಈ ಮಾತು ವಿಷಯಕ್ಕೆ ತೆತ್ತು ಕಳೆಯೋದು ಅಮೂರ್ತ ಕಲಿಗೆನ ಈ ಸ್ಥಳಕ್ಕೆ ಬಾರ್ದು ಅಮೂರ್ತ ಕಲಿಗೆ ನಾನು ಸುಮೂರ್ತ ಮಲ್ತದ್ದು పొర్లు ಆ ಕಟ್ಟಿಗೆ ಅಂತಾರ ಬರಂದಲೆಕ್ಕ పొర్లు ನಡಪಾದು ಕೊರ್ಲೆ ಬಂದದು ಪ್ರಾರ್ಥನೆ ಸಂತೋಷುಡು ಬಂಡಾರು ಬರ್ತೀನಿ.